ನಮಸ್ಕಾರ. ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಾರ್ಯಕ್ರಮ. ಇವತ್ತು ನಾವು ಈ ಒಂದು ಮಾತುಕತೆಯಲ್ಲಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಹೊಟ್ಟೆ ನೋವಿನ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅಶ್ರಫ್ ಅಹಮದ್ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಅಶ್ರಫ್ ಅಹಮದ್ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ನಮಸ್ಕಾರ ನಿಮಗೆ. ಎಸ್ ಡಾಕ್ಟರ್ ಅಶ್ರಫ್ ಅಹಮದ್ ಅವರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಹಿರಿಯ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು ಕೂಡ ಹೌದು. ವೀಕ್ಷಕರೇ, ಸಾಮಾನ್ಯವಾಗಿ ಹೊಟ್ಟೆ ನೋವು ಅನ್ನುವಂಥದ್ದು ಯಾವತ್ತೂ ಕೂಡ ದೊಡ್ಡವರಿಂದ ಮಕ್ಕಳ ತನಕ ಕಾಡುವಂಥದ್ದು ಸಮಸ್ಯೆ ಡಾಕ್ಟ್ರೆ. ಮತ್ತು ಮಕ್ಕಳಿರುವಂಥ ಮನೆಯಲ್ಲಿ ಇದೊಂದು ಸಾಮಾನ್ಯವಾಗಿ ನಾವು ಕೇಳುವಂಥ ನೋಡುವಂಥ ಒಂದು ಸಮಸ್ಯೆ ಇದು. ಎಸ್, ಯಾಕೆ ಬರುತ್ತೆ? ಅದರಲ್ಲಿ ಕೂಡ ಮಕ್ಕಳಿಗೆ ಪದೇ ಕೆಲವು ಸಂದರ್ಭದಲ್ಲಿ ಪದೇ ಬರುವಂಥದ್ದು ಕೂಡ ಇರುತ್ತೆ. ಯಾಕೆ ಬರುತ್ತೆ? ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಚಿಕಿತ್ಸೆ, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಎಲ್ಲ ವಿಚಾರವಾಗಿ ಡಾಕ್ಟರ್ ಅಶ್ರಫ್ ಅಹಮದ್ ಅವರು ನಮ್ಮ ಜೊತೆಗೆ ಇವತ್ತು ಮಾಹಿತಿ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಸಾಮಾನ್ಯವಾಗಿ ಕಾಡುವಂಥ ಒಂದು ಹೊಟ್ಟೆ ನೋವು ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಯಾವ ಕಾರಣಕ್ಕೆಲ್ಲ ಬರುತ್ತೆ ಮತ್ತು ಅದರ ಏನದಕ್ಕೆ ಅವರು ಪರಿಹಾರ ಮಾಡಿಕೊಳ್ಳಬೇಕು ಅಥವಾ ಏನದರದ್ದು ಗುಣಲಕ್ಷಣಗಳು ಅಂದರೆ ಈ ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ? ಪ್ರಥಮವಾಗಿ ನಾವು ಹೊಟ್ಟೆ ನೋವು ಅಂತ ಹೇಳಿದರೆ ನೀವು ಹೇಳಿದಾಗೆ ವಯಸ್ಕರಿಂದ ಹಿಡಿದು ಮಕ್ಕಳವರೆಗೆ ಬರುವಂಥದ್ದು. ಸೊ ಇದರಲ್ಲಿ ಪ್ರತ್ಯೇಕವಾಗಿ ಮಕ್ಕಳಲ್ಲಿ ಬರುವಂತಹ ಹೊಟ್ಟೆ ನೋವಿನ ವೈಶಿಷ್ಟ್ಯತೆ ಏನು? ಹೇಳ್ತಾರೆ ಚೈಲ್ಡ್ ಈಸ್ ನಾಟ್ ಅ ಸ್ಮಾಲ್ ಅಡಲ್ಟ್ ಅಂತ. ಸೊ ಅಂದ್ರೆ ಮಕ್ಕಳ ಶರೀರ ರಚನೆ, ಅವರ ದೇಹದ ರಚನೆ ಮತ್ತು ಅವರ ಇಮ್ಯುನಿಟಿ ಎಲ್ಲವೂ ನಾವು ವಯಸ್ಕರಿಗೆ ಹೋಲಿಸಿದ್ರೆ ತುಂಬಾ ಡಿಫ್ರೆಂಟ್ ಇರ್ತದೆ. ಈ ಕಾರಣದಿಂದಾಗಿ ಮಕ್ಕಳಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಇದು ಹೊಟ್ಟೆ ನೋವು ಬರ್ಬೋದು. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ದೊಡ್ಡವರಾಗಿ ಬರುವಂತ ಹೊಟ್ಟೆ ನೋವಿಗೆ ಮಕ್ಕಳಿಗೆ ಜೊತೆ ಕಂಪೇರ್ ಮಾಡುವಾಗ ಇಲ್ಲ. ಯಾಕಂತ ಹೇಳಿದ್ರೆ ಒಂದನೇದಾಗಿ ಇವಾಗ ಹುಟ್ಟಿದ ಹಸುಳೆಯಿಂದ ಹಿಡಿದು 15, 16, 20 ವರ್ಷದ ಯುವಕನವರೆಗೆ ಆ ವಯಸ್ಸಿಗೆ ಅನುಗುಣವಾಗಿ ಆ ಒಂದು ಪರ್ಟಿಕ್ಯುಲರ್ ಕಾರಣದಿಂದ ಹೊಟ್ಟೆ ನೋವು ಬರ್ಬೋದು. ಒಂದು. ಎರಡನೇದು, ಈಗ ದೊಡ್ಡವರಾದ್ರೆ ಅವರಿಗೆ ಬರುವಂತಹ ಏನು ರೋಗ ಲಕ್ಷಣ ಇರ್ತದೆ, ಅವರಿಗೆ ಹೇಳಿಕೊಳ್ಳುವಂತ ಅವರಿಗೆ ಶಕ್ತಿ, ಕೆಪಾಸಿಟಿ ಇರ್ತದೆ. ಬಟ್ ಮಕ್ಕಳಲ್ಲಿ ನೀವು ಎದೆಭಾಗದಿಂದ ಹಿಡಿದು ಕಿಬ್ಬೊಟ್ಟೆವರೆಗೆ ನೋವಿದ್ರು ಅವ್ರು ಬರೀ ಹೇಳುದು ಹೊಟ್ಟೆಯಲ್ಲಿ ಹೊಟ್ಟೆ ನೋವು ಅಂತ ಹೇಳಿ. ಅದು ಯಾವ ಕಾರಣದಿಂದ ಬರುವುದು ಅಂತ ಹೇಳಿದು ಕಂಡು ಹಿಡಿಯುವುದು ವೈದ್ಯರಾದ ನಮ್ಮ ಕೆಲಸ. ನೀವು ಹೇಳೋ ಪ್ರಕಾರ ಸ್ವಲ್ಪ ಹೊಟ್ಟೆಗಿಂತ ಮೇಲ್ಭಾಗದಲ್ಲಿ ನೋವಿದ್ರು ಕೂಡ ಮಕ್ಕಳದನ್ನು ಹೊಟ್ಟೆ ಅಂತಲೇ ಪರಿಗಣಿಸಿ, ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಆ ನೋವಿನ ಪ್ರಕಾರ ಮತ್ತು ತೀವ್ರತೆ ಮತ್ತು ಸ್ಥಳ ಅವರು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಮಾಡುವಂತ ಒಂದು ಶಕ್ತಿ ಇರುವುದಿಲ್ಲ. ಸೊ ಅದರಿಂದಾಗಿ ಎಲ್ಲಿ ನೋವು ಬಂದರೂ ಬರೀ ಹೊಟ್ಟೆ ತೋರಿಸ್ತಾರೆ. ಸೊ ಅದು ಯಾವ ಕಾರಣದಿಂದಾಗಿ ಬಂದಿದೆ ಅಂತ ಕಂಡು ಹುಡುಕುವುದಂತೂ ನಮಗೆ ಸವಾಲಾಗಿರ್ತದೆ. ಸಾಮಾನ್ಯವಾಗಿ ಏನೆಲ್ಲ ಕಾರಣಗಳು, ಅಂದ್ರೆ ಹೊಟ್ಟೆ ನೋವಿನ ಕಾರಣಗಳು ಮಕ್ಕಳದ್ದು ಹೊಟ್ಟೆ ನೋವಿನ ಸಂದರ್ಭದಲ್ಲಿ? ಮಕ್ಕಳಲ್ಲಿ ಬರುವ ಹೊಟ್ಟೆ ನೋವನ್ನು ನಾವು ಸ್ಥೂಲವಾಗಿ 2 ಪ್ರಕಾರದಲ್ಲಿ ವಿಭಾಗಿಸಬಹುದು. ಅಂದ್ರೆ ಮೆಡಿಕಲ್ ಕಾಸ್ ಇಂದಾಗಿ ಬರ್ಬೋದು ಅಥವಾ ಸರ್ಜಿಕಲ್ ಕಾಸ್ ಇಂದಾಗಿ ಬರ್ಬೋದು. ಇದು ಅಗೈನ್ ಆ ವಯಸ್ಸಿಗೆ ಅನುಗುಣವಾಗಿ ಆ ಕಾರಣಗಳು ವ್ಯತ್ಯಾಸವಾಗ್ತಾ ವೇರಿ ಆಗ್ತಾ ಹೋಗ್ತದೆ. ಫಸ್ಟಿಗೆ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಕಾರಣಗಳಿಂದಾಗಿ ಬರುವಂತಹ ಕಾರಣಗಳನ್ನ ಹಿಡ್ಕೊಂಡ್ರೆ, ಒಂದು ಏನಾದರೂ ಕರುಳಿನ ಸಮಸ್ಯೆಯಿಂದ ಬರ್ಬೋದು. ಅಂದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಹೇಳ್ತಾರೆ. ಅದು ಒಂದು ಮಕ್ಕಳಿಗೆ ಹೊಟ್ಟೆ ನೋವು ಬರುವಂತಹ ಒಂದು ಬಹಳ ಸಾಮಾನ್ಯ ಒಂದು ಕಾರಣ. ಅದು ಬಿಟ್ರೆ ಬೇರೆ ವೈದ್ಯಕೀಯ ಕಾರಣಗಳು ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತಾರೆ, ಅಂದ್ರೆ ಅತಿಸಾರ ಭೇದಿ. ಮತ್ತೆ ಯುರಿನರಿ ಇನ್ಫೆಕ್ಷನ್ ಅಂದ್ರೆ ಮೂತ್ರಕೋಶದ್ದು ಸೋಂಕು, ಈ ಕಾರಣದಿಂದಾಗಿಯೂ ಬರ್ಬೋದು. ಅದು ಬಿಟ್ಟು ಕೆಲವರಿಗೆ ಆಹಾರ ಸಂಬಂಧಿತ ಕಾರಣದಿಂದಾಗಿಯೂ ಹೊಟ್ಟೆ ನೋವು ಬರ್ಬೋದು. ಅಂದ್ರೆ ಫುಡ್ ಪಾಯ್ಸನಿಂಗ್ ಇರ್ಬೋದು, ಇಲ್ಲ ಕೆಲವರಿಗೆ ಒಂದೊಂದು ಫುಡ್ ಆಗುದಿಲ್ಲ, ಫುಡ್ ಅಲರ್ಜಿ ಅಂತ ಹೇಳ್ತಾರೆ. ಸೊ ಇಂಥ ಕಾರಣಗಳಿಂದಾಗ್ಲೂ ಬರ್ಬೋದು ಮೆಡಿಕಲ್ ಕಾಸಸ್ ಅಲ್ಲಿ ಹಿಡ್ಕೊಂಡ್ರೆ. ಅಂದ್ರೆ ಆಹಾರದ ಕಾರಣದಿಂದಾಗಿ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಮಕ್ಕಳಿಗೆ ಬರ್ಬೋದು, ಹೊಟ್ಟೆ ನೋವು ಬರುತ್ತೆ. ಸಾಮಾನ್ಯವಾಗಿ ನೀವು ಅದನ್ನು ಇದು ಇಂಥ ಕಾರಣದಿಂದ ಬಂದಿರುವುದಂತ ಮೇಲ್ನೋಟಕ್ಕೆ ಪೋಷಕರಿಗೆ ಅಥವಾ ತಾಯಿಗೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಮೇಲ್ನೋಟಕ್ಕೆ ಕಷ್ಟ. ಅಂದ್ರೆ ನಾನು ಹೇಳಿದಾಗೆ ಮಕ್ಕಳಿಗೆ ದೊಡ್ಡವರಷ್ಟು ಸಿಂಪ್ಟಮೆಟಾಲಜಿ ಏನಿರ್ತದೆ ಅವರು ಹೇಳುವಂತ ಶಕ್ತಿ ಅದಷ್ಟು ಅವ್ರ ಹತ್ರ ಡೆವಲಪ್ ಆಗಿರೋದಿಲ್ಲ. ಸೊ ಅದರಿಂದಾಗಿ ಏನೇ ಸಣ್ಣ ಇದ್ದಿದ್ರು, ನಾನು ಹೇಳಿದ ಈಗ ವೈದ್ಯಕೀಯ ಕಾರಣಗಳು, ಸರ್ಜಿಕಲ್ ಕಾರಣಗಳು ಬೇರೆ ಬೇರೆ ಇರ್ಬೋದು. ಅಂದ್ರೆ ಸಣ್ಣ ಮಕ್ಕಳಲ್ಲಿ 1 ವರ್ಷದ ಒಳಗಿನ ಜಸ್ಟ್ ಈಗ ಹುಟ್ಟಿದ ಮಗು ಏನಾದರೂ ಹುಟ್ಟಿನಿಂದ ಬರುವ ಕರುಳಿನ ಬ್ಲಾಕ್ ಇರ್ಬೋದು, ಅದರಿಂದಾಗಿ
ಹೊಟ್ಟೆ ನೋವು ಇರ್ಬೋದು. ಇಲ್ಲ 1 ವರ್ಷದ ಮಗುವಾದ್ರೆ ಇಂಟರ್ಸೆಪ್ಷನ್ ಅಂದ್ರೆ ದೊಡ್ಡ ಕರುಳಿನ ಒಳಗೆ ಸಣ್ಣ ಕರುಳು ಹೋಗುವಂತಹ ಒಂದು ಕಂಡೀಷನ್ ಇದೆ. ಸ್ವಲ್ಪ ದೊಡ್ಡ ಒಂದು ಪ್ರೀ ಸ್ಕೂಲ್ ಏಜ್ ಅಂದ್ರೆ ಒಂದು ವರ್ಷದಿಂದ 5 ವರ್ಷದ ಮಗುವಿಗೆ ಇದು ಜಂತು ಹುಳದ ಕಾಟ ಇರ್ಬೋದು. ಇಲ್ಲ ಮೆಕೆಲ್ಸ್ ಡಯಾಬಿಟಿಕುಲಮ್ ಅಂತ ಒಂದು ಹೊಟ್ಟೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರುತ್ತೆ, ಅದಿರ್ಬೋದು. ಸ್ವಲ್ಪ ದೊಡ್ಡ ಏಜ್ ಗ್ರೂಪಿಗೆ ಹೋದಾಗೆ ಅಂದ್ರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಮತ್ತೆ ಅದಕ್ಕಿಂತ ಮೇಲೆ ಈ ಅಡಾಲಸೆಂಟ್ ಅಂತ ಏನು ಹೇಳ್ತೇವೆ, ಸೊ ಆ ಗ್ರೂಪ್ಗೆ ಬಂದಾಗೆ ಬೇರೆ ಬಾಕಿ ಇನ್ನು ಲೈಫ್ ಸ್ಟೈಲ್ ರಿಲೇಟೆಡ್ ಅಪೆಂಡಿಸೈಟಿಸ್ ಅಂತ ಎಲ್ಲ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈಗ ಸಾಮಾನ್ಯವಾಗಿ ಮಗು ಮನೆಯಲ್ಲಿ ಹೊಟ್ಟೆ ನೋವು ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲೇ ಒಂದಷ್ಟು ಮೆಡಿಸಿನ್ ಎಲ್ಲ ಮತ್ತು ಎಲ್ಲ ತಂದು ಕೊಡ್ತಾರೆ ಅಥವಾ ಮಾಡಿಕೊಳ್ತಾರೆ. ಈಗ ನಾನು ಕೇಳುವಂಥದ್ದು ಪೋಷಕರ ಪರವಾಗಿ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು? ಮಕ್ಕಳು ಹೊಟ್ಟೆ ನೋವು ಅಂತ ಹೇಳಿದಾಗೆಲ್ಲ ವೈದ್ಯರನ್ನು ಭೇಟಿ ಮಾಡಬೇಕಾ ಅಥವಾ ಪರ್ಟಿಕ್ಯುಲರ್ಲಿ ಏನಾದರೂ ಸ್ವಲ್ಪ ಏರುಪೇರಾದಾಗ ಭೇಟಿ ಮಾಡಬೇಕಾ? ವೈದ್ಯರ ಮಟ್ಟಿಗೆ ಹೇಳುವುದಾದ್ರೆ, ಸೊ ಯಾವುದೇ ಸಣ್ಣ ಹೊಟ್ಟೆ ನೋವು ಬಂದರೂ ವೈದ್ಯರನ್ನು ಒಂದು ಸಾರಿ ಕನ್ಸಲ್ಟ್ ಮಾಡಿ ಒಂದು ಸಲಹೆ ತೆಗೆದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಒಂದು ಸಣ್ಣ ಒಂದು ಮೈಲ್ಡ್ ಗ್ಯಾಸ್ಟ್ರೈಟಿಸ್ ಇಂದ ಹಿಡಿದು ಅಂದ್ರೆ ಸಣ್ಣ ಒಂದು ಹೊಟ್ಟೆಯಲ್ಲಿ ಬರುವಂತಹ ಒಂದು ಉರಿಯೂತದಿಂದ ಹಿಡಿದು ಅಪೆಂಡಿಕ್ಸ್ ಬರ್ಸ್ಟ್ ಆಗುವವರೆಗೆ ಹೋಗ್ಬೋದು ಇನ್ಫೆಕ್ಷನ್ ಆಗಿ. ಸೊ ಅದನ್ನು ಅದು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿ ಅದರ ಟ್ರೀಟ್ಮೆಂಟ್ ಮಾಡುವುದು. ಯಾಕಂತ ಹೇಳಿದ್ರೆ ಮಕ್ಕಳು ಅಂತ ಹೇಳಿದ್ರೆ ಯಾರು ಚಾನ್ಸ್ ತಗೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಸೊ ಅದಕ್ಕಾಗಿ ವೈದ್ಯರನ್ನು ಕಂಡು ಸಲಹೆ ತೆಗೆದು ಆಮೇಲೆ ಟ್ರೀಟ್ಮೆಂಟ್ ಮಾಡೋದು ಒಳ್ಳೆಯದು. ಇಟ್ ಮೀನ್ಸ್ ಅಂದ್ರೆ ನೀವು ಹೇಳುವಂತದ್ದು ಯಾರು ಕೂಡ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳಬಾರದು. ಈಗಿನ ಕಾಲದಲ್ಲಿ ಗೂಗಲ್ ಡಾಕ್ಟರ್ ಅಂತ ಗೊತ್ತಿದೆ, ಒಂದೆರಡು ಸಿಂಪ್ಟಮ್ ಒಂದು ನೀವು ಟೈಪ್ ಮಾಡಿದ ತಕ್ಷಣ ಒಂದು 20 ಡಯಾಗ್ನೋಸಿಸ್ ಬರ್ತದೆ. ಸೊ ಅದಕ್ಕೆ ಯಾವುದೋ ಒಂದು ಪೈನ್ ಕಿಲ್ಲರ್ ತಗೊಂಡು ಸುಮ್ಮನೆ ಡಾಕ್ಟರ್ಗೆ ಹೋಗುವ ಖರ್ಚು ಉಳಿತದೆ, ಕನ್ಸಲ್ಟೇಷನ್ ಫೀ ಉಳಿತದೆ ಅಂತ ಹೇಳಿ ಇದು ಮಾಡೋರು ಇರ್ತಾರೆ. ಸೊ ಬಟ್ ಮಕ್ಕಳ ವಿಷಯದಲ್ಲಿ ಸೊ ಯಾಕಂತ ಹೇಳಿದ್ರೆ ಮಕ್ಕಳ ಶರೀರ ರಚನೆ ಸ್ವಲ್ಪ ನೀವು ಏನಾದರೂ ಸ್ವಯಂ ಮೆಡಿಕೇಶನ್ ಮಾಡಿಕೊಂಡ್ರೆ ಸ್ವಲ್ಪ ಏರುಪೇರಾದರೂ ಅದು ತುಂಬಾ ಒಂದು ಜೀವಕ್ಕೆ ಅಪಾಯ ಆಗುವಂಥ ಪ್ರಾಬ್ಲಮ್ ಬರ್ಬೋದು. ಅಂದರೆ ಇಲ್ಲಿ ನೀವು ಹೇಳುವಂಥದ್ದು ನಾವು ಮಕ್ಕಳ ದೇಹ ಪ್ರಕೃತಿಯನ್ನು, ದೇಹ ಆರೋಗ್ಯವನ್ನು ದೊಡ್ಡವರ ದೇಹ ಪ್ರಕೃತಿ, ದೇಹ ಆರೋಗ್ಯದ ಜೊತೆ ಕಂಪೇರ್ ಮಾಡಲೇಬಾರ್ದು. ಸೊ ವೀಕ್ಷಕರು ಗಮನಿಸಬೇಕಾದ ವಿಚಾರ ಕೊಡೋದು ಅಂದರೆ ಯಾವುದೇ ಕಾರಣ ಕೂಡ ನೀವೇ ಮನೆಯಲ್ಲೇ ಸ್ವಯಂ ಚಿಕಿತ್ಸೆ ಕೊಡುವಂಥದ್ದು ಅಥವಾ ಡಾಕ್ಟರ್ ಹೇಳಿದಾಗೆ ಗೂಗಲ್ ಡಾಕ್ಟರ್ ಆಗುವಂಥ ಪ್ರಯತ್ನ ಮಾಡಬೇಡಿ. ವೈದ್ಯರನ್ನೊಂದು ಬಾರಿ ಕಂಡ್ರೇ ಒಳ್ಳೆಯದು ಅಂತ. ಈಗ ಡಾಕ್ಟರ್, ಈಗ ಮಕ್ಕಳ ಈ ಬೇರೆ ಬೇರೆ ಏನೋ ಹೊಟ್ಟೆ ನೋವಿನ ಸಂದರ್ಭದಲ್ಲಿ ಯಾವೆಲ್ಲ ಚಿಕಿತ್ಸಾ ವಿಧಾನಗಳನ್ನು ನೀವು ಪಾಲಿಸ್ತೀರಿ? ಒಂದ್ಸರಿ ಈಗ ಮಕ್ಕಳ ಪೋಷಕರು ಅಂದರೆ ತಂದೆ ತಾಯಿ ಮಗುವನ್ನು ಹೊಟ್ಟೆ ನೋವು ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಬಂದಾಗ ಪ್ರಥಮವಾಗಿ ನಾವು ಮಗುವಿನ ಕೂಲಂಕುಷ ಪರೀಕ್ಷೆ ಮಾಡಬೇಕು. ಅಂದರೆ ತಲೆಯಿಂದ ಹಿಡಿದು ಕಾಲುವರೆಗೆ ಏನೇನು ತೊಂದರೆ ಇದೆ ಅಂತ ಹೇಳಿ. ಸೊ ಅದರ ಸಿಂಪ್ಟಮ್ಸು ಅಂದರೆ ಮಗು ನಾನು ಹೇಳಿದಾಗೆ ಸ್ವಯಂ ಏನು ಹೇಳಲಿಕ್ಕೆ ಆಗುದಿಲ್ಲ. ಮಕ್ಕಳ ಪೋಷಕರ ಅವರ ಏನು ಇದಿರ್ತದೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತದೆ. ಸೊ ಅದ್ರ ಮೇಲೆ ಎಕ್ಸಾಮಿನ್ ಮಾಡಿ ನಾವು ಒಂದು ಇದು ಏನು ಮೆಡಿಕಲ್ ಪ್ರಾಬ್ಲಮ್ ಅಂದ್ರೆ ನಾವು ವೈದ್ಯಕೀಯ ಚಿಕಿತ್ಸೆಯಿಂದ ಇದನ್ನು ಸರಿ ಮಾಡ್ಬೋದಾ ಅಥವಾ ಸರ್ಜಿಕಲ್ ಏನಾದ್ರು ಆಪರೇಷನ್ ಅಗತ್ಯ ಬರ್ಬೋದಾ, ಬೀಳ್ಬೋದಾ. ಸೊ ಅದರ ಮೇಲೆ ಅದನ್ನು ನಾವು ಡಿಸೈಡ್ ಮಾಡಬೇಕು. ಅದರ ಮೇಲೆ ನಾವು ಇನ್ನಿಷ್ಟು ಟೆಸ್ಟ್ಗಳನ್ನು ಕೂಡ ಮಾಡಬೇಕಾಗ್ತದೆ. ಟೆಸ್ಟ್ಗಳನ್ನು ಮಾಡುವಂಥದ್ದು. ಯಾವ ರೀತಿಯ ಟೆಸ್ಟ್ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ವೀಕ್ಷಕರು ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್, ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್. ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಇವತ್ತು ಹೊಟ್ಟೆ ನೋವಿನ ಬಗ್ಗೆ ಮಾತಾಡ್ತಿದ್ದೇವೆ. ಡಾಕ್ಟರ್ ಅಶ್ರಫ್ ಅಹಮದ್ ಅವರು ಮಕ್ಕಳ ವಿಭಾಗದ ಮುಖ್ಯಸ್ಥರು, ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಕೂಡ. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವು
ಜೊತೆಗೆ ದೊಡ್ಡವರ ಹೊಟ್ಟೆ ನೋವು ಅದಕ್ಕಿರುವ ವ್ಯತ್ಯಾಸದಿಂದ ಅವರು ಮಾತುಕತೆಯನ್ನು ಆರಂಭಿಸಿದರು. ಅಂದರೆ ನಾವು ಮಕ್ಕಳ ಸಮಸ್ಯೆಯನ್ನು ದೊಡ್ಡವರ ಜೊತೆಗೆ ಹೋಲಿಕೆ ಮಾಡಬಾರದು ಮತ್ತು ಸ್ವಯಂ ಆಗಿ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಾರದು ಅಂತ. ಎಸ್, ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ಯಾವ ರೀತಿಯ ನಾವು ಚಿಕಿತ್ಸೆಯನ್ನು ಮತ್ತು ಯಾವ ರೀತಿಯ ತಪಾಸಣೆಯನ್ನು ಮಾಡ್ತೇವೆ ಅಂತ. ಡಾಕ್ಟರ್, ಈಗ ಚಿಕಿತ್ಸೆಯ ವಿಚಾರಕ್ಕೆ ಬರುವಾಗ ಯಾವೆಲ್ಲ ಚಿಕಿತ್ಸೆಗಳು ಅಗತ್ಯ ಆಗತ್ತೆ? ಹೊಟ್ಟೆ ನೋವು ಅಂತ ಬಂದಾಗ ಫಸ್ಟಿಗೆ ನಾನು ಹೇಳಿದಾಗೆ ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡಿ, ಹೌದು, ಸೊ ಆಮೇಲೆ ಟೆಸ್ಟಿಗೆ ಕಳಿಸ್ತೇವೆ. ಅದು ಮಲ ಪರೀಕ್ಷೆ ಇರ್ಬೋದು, ಮೂತ್ರ ಪರೀಕ್ಷೆ ಇರ್ಬೋದು, ಇಂಪಾರ್ಟೆಂಟ್ ಆಗಿ ರಕ್ತ ಪರೀಕ್ಷೆ ಇರ್ಬೋದು, ಇಂಪಾರ್ಟೆಂಟ್ ಆಗಿ ಅಲ್ಟ್ರಾಸೌಂಡ್ ಟೆಸ್ಟ್. ಸೊ ಅದರಲ್ಲಿ ಅದು ಮಾಡಿದರೆ ನಮಗೆ ಏನಾದರೂ ಹೊಟ್ಟೆ ಒಳಗೆ ಅಂಗಾಂಗಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಏನಾದರೂ ಇನ್ಫೆಕ್ಷನ್ ಇದ್ದರೆ, ಏನಾದರೂ ತೊಂದರೆ ಇದ್ದರೆ ನಮಗೆ ಗೊತ್ತಾಗುತ್ತೆ. ಎಕ್ಸ್ರೇ ಕೂಡ ಬೇಕಾಗಿ ಬರ್ಬೋದು. ಸೊ ಇದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ವೆದರ್ ಇದು ವೈದ್ಯಕೀಯ ಕಾರಣಗಳಿಂದಾಗಿ ಬಂದಂತಹ ಒಂದು ಹೊಟ್ಟೆ ನೋವ ಅಲ್ಲ ಆಪರೇಷನ್ ಅಗತ್ಯ ಇರುವಂತಹ ಹೊಟ್ಟೆ ನೋವ ಅಂತ. ಅದರ ಮೇಲೆ ನಾವು ಅದಕ್ಕೆ ಬೇಕಾದಂಥ ಮತ್ತೆ ಯಾವ ಕಾರಣಕ್ಕೆ ಹೊಟ್ಟೆ ನೋವು ಬಂದಿದೆ ಅದನ್ನು ಆಮೇಲೆ ಟ್ರೀಟ್ಮೆಂಟ್ ಮಾಡಬೇಕಾಗಿ ಬರ್ತದೆ. ಸಂದರ್ಭದಲ್ಲಿ ಸರ್ಜರಿ ಎಲ್ಲ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ನಾನು ಹೇಳಿದಾಗೆ ಅದು ಒಂದೊಂದು ಏಜ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಹೊಟ್ಟೆ ನೋವು ಬರ್ಬೋದು. ಸೊ ಒಂದು ವರ್ಷದ ಒಳಗಡೆ ಮಕ್ಕಳಲ್ಲಿ ಸಾಧಾರಣ ಆಗಿ ನಾವು ನೋಡುದು ಇಂಟರ್ಸೆಪ್ಷನ್, ಅಂದ್ರೆ ಕರುಳಿನ ಒಳಗೆ ದೊಡ್ಡ ಕರುಳಿನ ಒಳಗೆ ಸಣ್ಣ ಕರುಳು ಹೋಗುವಂಥದ್ದು. ಅದನ್ನು ನಾವು ಹೈಡ್ರೋಸ್ಟಾಟಿಕ್ ರಿಡಕ್ಷನ್ ಅಂತ ಮಾಡ್ತೇವೆ. ಅಂದ್ರೆ ನೀರು ಹಾಕಿ ಪ್ರೆಷರಿಗೆ ರಿಲೀಸ್ ಮಾಡುವಂಥದ್ದು, ಆಪರೇಷನ್ ಇಲ್ಲದೆ ಮಾಡುವಂಥದ್ದು ಆಗ್ತದೆ. ಅದು ಅದರಲ್ಲಿ ಸರಿ ಹೋಗದಿದ್ರೆ ಮತ್ತೆ ಆಪರೇಷನ್ ಬೇಕಾಗಿ ಬರ್ತದೆ. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಕಾಮನ್ ಆಗಿ ನೋಡುವುದು ಅಂತ ಹೇಳಿದ್ರೆ ಅಪೆಂಡಿಸೈಟಿಸ್ ಅಂತ. ಅಪೆಂಡಿಸೈಟಿಸ್ ಬಗ್ಗೆ ಒಂದಷ್ಟು ವಿವರ ಕೊಡೋದಿದ್ರೆ, ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತ ಮತ್ತು ಎಲ್ಲರನ್ನು ಕಾಡುವಂತ ವಿಚಾರ ಇದು. ಹೌದು, ಯಾಕಂತ ಹೇಳಿದ್ರೆ ಈ ಅಪೆಂಡಿಸೈಟಿಸ್ ಅನ್ನುವುದು ನಾರ್ಮಲ್ ಜನರಿಗೆ ಒಂದು ಲೈಫ್ ಟೈಮ್ ರಿಸ್ಕ್ ಅಂತ ಹೇಳಿದ್ರೆ 10%. ಅಂದ್ರೆ 100ರಲ್ಲಿ 10 ಜನಕ್ಕೆ ಒಂದಾನೊಂದು ಟೈಮಲ್ಲಿ ಲೈಫಲ್ಲಿ ಅಪೆಂಡಿಸೈಟಿಸ್ ಆಗೇ ಆಗ್ತದೆ. ಸೊ ಆ ಟೋಟಲ್ ನೀವು ನಂಬರ್ಸ್ ಇಟ್ಕೊಂಡ್ರೆ ಅದರಲ್ಲಿ 1/3 ಅಂದ್ರೆ 3ರಲ್ಲಿ ಒಬ್ರು 18 ವರ್ಷಕ್ಕಿಂತ ಕೆಳಗಿನವರು. ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ಅಪೆಂಡಿಸೈಟಿಸ್ ಅಂತ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದ್ದು ಏನು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದು ಈಗಿನ ಲೈಫ್ ಸ್ಟೈಲ್ ರಿಲೇಟೆಡ್ ಇರ್ಬೋದು ಮತ್ತು ಫುಡ್ಡಿನ ಇದು ಇರ್ಬೋದು ಇದರಿಂದಾಗಿ. ಸೊ ಅದನ್ನು ಅವಾಯ್ಡ್ ಮಾಡೋದಿದ್ರೆ, ಅಂದರೆ ಮಕ್ಕಳ ವಿಚಾರಕ್ಕೆ ನೀವು ಅಪೆಂಡಿಸೈಟಿಸ್ ಅನ್ನು ಕಂಪೇರ್ ಮಾಡುವಾಗ ಮಕ್ಕಳು ಯಾವ ರೀತಿ ಏನಾದರೂ ಮುನ್ನೆಚ್ಚರಿಕೆ ವಹಿಸುವಂತಹ ಏನಾದರೂ ಅಗತ್ಯತೆ ಅಥವಾ ಮಕ್ಕಳ ಲಾಲನೆ ಪಾಲನೆ ಸಂದರ್ಭದಲ್ಲಿ ಪೋಷಕರು ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತಾ? ಜನರಲ್ ಆಗಿ ಹೇಳುವುದಿದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಅಂದ್ರೆ ಆದಷ್ಟು ನಾವು ಫಾಸ್ಟ್ ಫುಡ್, ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡುವುದು ಒಂದು. ಎರಡನೇದು ಮಕ್ಕಳ ಸ್ವಲ್ಪ ಆಕ್ಟಿವಿಟಿ ಅಂದ್ರೆ ದೈಹಿಕ ಚಟುವಟಿಕೆಯನ್ನು ಸ್ವಲ್ಪ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಜಾಗದಿಂದ ಹೋಗುದು, ಆ ಕಡೆ ಹೋಗುದು. ಸೊ ಈ ಸ್ಥೂಲಕಾಯನು ಒಂದು ಒಬೆಸಿಟಿ ಅಂತ ಹೇಳ್ತೇವೆ. ಅದು ಒಂದು ಮಕ್ಕಳಲ್ಲಿ ಬರುವಂತಹ ಬೊಜ್ಜು ಕೂಡ ಒಂದು ಅಪೆಂಡಿಕ್ಸ್ಗೆ ಒಂದು ಕಾರಣ ಅಂತ ಹೇಳ್ಬೋದು. ಈಗ ಡಾಕ್ಟ್ರೆ, ಹೊಟ್ಟೆ ನೋವಿನ ಸಂದರ್ಭ ಬಂದಾಗ ಸಾಮಾನ್ಯವಾಗಿ ಕೆಲವೊಂದು ಬಾರಿ ಮಕ್ಕಳು ಸಣ್ಣ ಗೊತ್ತಿಲ್ಲದೆಯೋ ಏನಾದರೂ ವಸ್ತುಗಳನ್ನು ನುಂಗಿಬಿಡ್ತಾರೆ. ಅದು ಅವರಿಗೆ ಹೊಟ್ಟೆ ನೋವಾಗಿ ಕಾಡಲಿಕ್ಕೆ ಸಾಧ್ಯತೆ ಇರ್ತದೆ, ಏನಾದರೂ ಔಟ್ಸೈಡ್ ಆಬ್ಜೆಕ್ಟ್ಸ್. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ? ಒಂದು ವೇಳೆ ಏನನ್ನಾದರೂ ನುಂಗಿ ಔಟ್ಸೈಡ್ ಆಬ್ಜೆಕ್ಟ್ಸ್ ಅದು ಹೋಗಿ ಹೊಟ್ಟೆಯಲ್ಲೋ ಅಥವಾ ಬೇರೆಲ್ಲಾದರೂ ಸಿಕ್ಕಿಕೊಂಡ್ರೆ ಇದನ್ನು ನಾವು ಈ ಫಾರಿನ್ ಬಾಡಿ ಇಂಜೆಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಈ ಫಾರಿನ್ ಬಾಡಿ ಅಂತ ಹೇಳಿ ಅದು ಬೇರೆ ಬೇರೆ ಟೈಪ್ ಇದು ಫಾರಿನ್ ಬಾಡಿ ಇರ್ಬೋದು. ನಾರ್ಮಲ್ ಆಗಿ ನಾವು ಇದು ಮಾಡೋದು ಒಂದು ಸಣ್ಣ ಕಾಯಿನ್ ಎಲ್ಲ ಮನೆಯಲ್ಲಿ ಬಿದ್ದಿರ್ತದೆ, ಮಕ್ಕಳು ಆಡ್ತಾ ನುಗ್ಗಿ ಬಿಡ್ತಾರೆ. ಇಲ್ಲ ಸಣ್ಣ ಪಿನ್, ಆ ಥರದ್ದು ಸಡನ್ ಆಗಿ ಹೊಟ್ಟೆ ಹೋಗೋ ಚಾನ್ಸಸ್ ಇದೆ. ಹೆಚ್ಚಿನಂತಹ ಈ ಫಾರಿನ್ ಬಾಡಿಗಳು ತಂತಾನೆ ಅದು ಮಲವಿಸರ್ಜನೆ ಜೊತೆಗೆ ಹೋಗ್ತದೆ. ಸೊ ಅದಕ್ಕೆ ನಾವು ಜಸ್ಟ್ ಬೇಕಿದ್ರೆ ಒಂದು ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿ ಮಗುವನ್ನು ಒಂದೆರಡು ದಿವಸ ನೋಡ್ಬೋದು. ಅಂದ್ರೆ ಅಡ್ಮಿಷನ್ ಜಾಸ್ತಿ ಬೇಕಾಗೋದು ಯಾವಾಗ ಅಂತ ಹೇಳಿದ್ರೆ ಈ ಶಾರ್ಪ್ ಆಬ್ಜೆಕ್ಟ್ ಯಾವಾಗ ಅವರು ಮಕ್ಕಳು ನುಗ್ತಾರೆ ಆಗ ಸ್ವಲ್ಪ ಅದು ಅಂದ್ರೆ ಕರುಳಿಗೆ ಹೋಗಿ ಎಲ್ಲರೂ ಚುಚ್ಚುವ ಇಲ್ಲ ಅಲ್ಲಿ ಸ್ಟ್ರಕ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗಿ ಬರ್ಬೋದು. ಬಟ್ 90% ಆಫ್ ಕೇಸಸ್ ಅಲ್ಲಿ ಏನಾದರೂ ಈ ತರ ಅಕಸ್ಮಾತ್ ಏನಾದರೂ ನುಂಗಿಬಿಟ್ರೆ ತಂತಾನೆ ಇದರಲ್ಲಿ ಮನದಲ್ಲಿ ದೇಹದನ್ನು ಹೊರಗೆ ಆಗ್ತದೆ. ಡಾಕ್ಟ್ರೆ, ಈಗ
ಕೊನೆಯದಾಗಿ ನಾನು ಮಾತಾಡೋ ಸಂದರ್ಭದಲ್ಲಿ ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಹೊಟ್ಟೆ ನೋವು ನೀವು ಹೇಳಿದ್ರಿ, ಬೇರೆ ಬೇರೆ ಫುಡ್ಡೋ ಅಥವಾ ಅಲರ್ಜಿಯೋ, ಇಂಥ ಸಂದರ್ಭದಲ್ಲಿ ಅಂದರೆ ಮಕ್ಕಳು ಯಾವ ರೀತಿ ಅವರು ಇದನ್ನು ತಡೆಯಬಹುದು, ಅವಾಯ್ಡ್ ಮಾಡಬಹುದು, ಏನೆಲ್ಲ ಮಾಡಬೇಕು, ಅವರ ದಿನಚರಿ ಯಾವ ರೀತಿ ಇರಬೇಕು? ಹೊಟ್ಟೆ ನೋವು ಅಂತ ಹೇಳೋದು ಒಂದು ಸಾಮಾನ್ಯ ಒಂದು ರೋಗ ಲಕ್ಷಣ. ಅದನ್ನು ಕಂಪ್ಲೀಟ್ ಆಗಿ ನಾವು ನೋವೇ ಬರದ ಹಾಗೆ ಅಂತ ಒಂದು ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇರುವ ಇದರಲ್ಲಿ ನಾವು ಈಗ ಒಂದು ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಮಲಬದ್ಧತೆ ಒಂದು ಸಾಧಾರಣವಾಗಿ ನಾವು ಒಂದು 2 ಮಕ್ಕಳಲ್ಲಿ ಒಬ್ಬರಿಗೆ ಇದ್ದೇ ಇರ್ತದೆ, 3 ಮಕ್ಕಳಲ್ಲಿ ಒಬ್ಬರಿಗೆ ಇದ್ದೇ ಇರ್ತದೆ ಮಲಬದ್ಧತೆ. ಸೊ ಟಾಯ್ಲೆಟ್ ಟ್ರೈನಿಂಗ್ ಅಂತ ದಿವಸ ಮಕ್ಕಳನ್ನು ಅಲ್ಲಿ ಟಾಯ್ಲೆಟ್ ಅಲ್ಲಿ ಕೂರಿಸಿ ಅದೊಂದು ಹ್ಯಾಬಿಟ್ ಮಾಡಿಸೋದು. ಯಾಕಂದ್ರೆ ಮೆನಿ ಆಫ್ ದ ಟೈಮ್ಸ್ ಈ ಮಲಬದ್ಧತೆಯಿಂದ ಈ ಸ್ಟೂಲ್ ಅಂತ ಏನ್ ಹೇಳ್ತೇವೆ, ಮಲ ಏನ್ ಹೇಳ್ತೇವೆ, ಅಲ್ಲಿ ಕರಡಿನೊಳಗೆ ಗಟ್ಟಿಯಾಗಿ ಅದೇ ಒಂದು ಈ ಹೊಟ್ಟೆ ನೋವಿನ ಕಾರಣ ಆಗುತ್ತೆ. ಮತ್ತೆ ನಾವು ತೆಗೆಯುವಂತ ಆಹಾರದಲ್ಲೂ ಆದಷ್ಟು ನಾವು ಫಲ ಫ್ರೂಟ್ಸ್ ಹೇಳ್ತೇವೆ, ಫ್ರೂಟ್ಸ್ ಮತ್ತೆ ತರಕಾರಿ ಈ ತರ ಇದನ್ನು ಜಾಸ್ತಿ ಮಾಡಿದ್ರೆ, ಅಂದ್ರೆ ನಾರು ಫೈಬರ್ಸ್ ಅಂತ ಹೇಳ್ತೇವೆ, ಡೈಟ್ರಿ ಫೈಬರ್ಸ್, ಈ ನಾರು ಪದಾರ್ಥ ಜಾಸ್ತಿ ಇರುವಂತಹ ಫುಡ್ ಅನ್ನು ತಗೊಂಡ್ರೆ ಸ್ವಲ್ಪ ಉತ್ತಮ. ಸೊ ಅದರಿಂದಾಗಿ ನಾವು ಇಂತಹ ಈ ಸಣ್ಣ ಪುಟ್ಟ ಹೊಟ್ಟೆ ನೋವಿಂದ ಇದು ಗ್ಯಾಸ್ಟ್ರೈಟಿಸ್ ಇರ್ಬೋದು, ಇಲ್ಲ ಸ್ವಲ್ಪ ಕೇಸಸ್ ಅಲ್ಲಿ ಅಪೆಂಡಿಸೈಟಿಸ್ ಅಂತದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದೆ. ಈಗಿನ ಸಂದರ್ಭದಲ್ಲಿ ಟೂ ಮಚ್ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿರುವಂಥದ್ದು, ಸೊ ಇದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತಾ ಮಕ್ಕಳು? ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ಜಂಕ್ ಫುಡ್ ಅಂತ ಹೇಳಿದ್ರೆ ಅದರಲ್ಲಿ ಇರುವುದು ರಿಫೈನ್ ಕಾರ್ಬೋಹೈಡ್ರೇಟ್ಸ್. ಸೊ ಅದರಿಂದ ನಾವು ಹೆಚ್ಚಿನ ಇದರಲ್ಲಿ ಬರೀ ಮೈದಾ ಅಷ್ಟೇ ಇರ್ತದೆ. ಸೊ ಅದರಿಂದ ಮೈದಾದಿಂದ ದೇಹಕ್ಕೆ ಏನು ಪ್ರಯೋಜನ ಇಲ್ಲ. ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಟೇಸ್ಟ್ ಸಿಗ್ತದೆ ಹೊರತು ದೇಹಕ್ಕೆ ಅದರಿಂದಾಗಿ ಏನು ಪೋಷಕಾಂಶ ಸಿಗುವುದಿಲ್ಲ. ಅದರಿಂದ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಮತ್ತೆ ಈಗಿನ ಜನರೇಷನ್ ಅಲ್ಲಿ ಗೊತ್ತಿದೆ ಏನು ಫಾಸ್ಟ್ ಫುಡ್, ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ಜನ ಜಾಸ್ತಿ ಬೀಳ್ತಾರೆ. ಸೊ ಆದಷ್ಟು ನಾವು ನಮ್ಮ ಆರೋಗ್ಯ ಮತ್ತು ನಮ್ಮ ಮಕ್ಕಳ ಆರೋಗ್ಯದ ಕಾಳಜಿಯಿಂದ ನಾವು ತೆಗೆದುಕೊಳ್ಳುವಂಥ ಆಹಾರದ ಬಗ್ಗೆ ಕೂಡ ನಮಗೊಂದು ಸ್ಪಷ್ಟವಾದಂಥ ಒಂದು ಚಿತ್ರಣ ಅಥವಾ ಒಂದು ಗಮನ ಇರಬೇಕು. ಬೇರೆ ಸರ್, ನಾನು ಕೊನೆಯದಾಗಿ ಏನಾದರೂ ಒಂದು ಸಂದೇಶ ಕೊಡಲಿಕ್ಕಿದ್ದರೆ ನೀವು ಇಂಥ ಸಂದರ್ಭದಲ್ಲಿ ಪೋಷಕರನ್ನು ಗಮನದಲ್ಲಿಟ್ಟುಕೊಂಡು? ಅದೇ, ನೀವು ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ಹೊಟ್ಟೆ ನೋವು ಬಂದರೂ ಸೊ ಆದಷ್ಟು ಬೇಗ ಅದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರ ಗಮನಕ್ಕೆ ತರುವುದು ಒಳ್ಳೆಯದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಕ್ಕಳ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಗ ಜನರಿಗೆ ಕೆಲಸದ ಒತ್ತಡ ಇರ್ಬೋದು, ಬಾಕಿ ಒತ್ತಡ ಇರ್ಬೋದು. ಸೊ ಮಕ್ಕಳ ಹತ್ರ ಜಾಸ್ತಿ ಮಾತನಾಡ್ಲಿಕ್ಕೂ ಇರುವುದಿಲ್ಲ, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೂ, ಟೈಮ್ ಕಳೀಲಿಕ್ಕೂ ಅವರಿಗೆ ಅಂತ ಸಮಯ ಇರುವುದಿಲ್ಲ. ಸೊ ಅದು ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಅವ್ರು ಏನಾದ್ರು ಇಂತಹ ಸಣ್ಣ ಪುಟ್ಟ ಇದ್ದಿದ್ರೆ ನಿಮಗೆ ಗೊತ್ತಾಗ್ತದೆ. ಎಸ್ ವೀಕ್ಷಕರೇ, ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕಾಳಜಿಯನ್ನು ಪೋಷಕರು ವಹಿಸಬೇಕು, ಮಕ್ಕಳು ವಹಿಸಬೇಕು, ಮತ್ತು ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಭೇಟಿ ಮಾಡಬೇಕು, ಮತ್ತು ಏನೆಲ್ಲ ಚಿಕಿತ್ಸೆಗಳು, ಎಲ್ಲ ವಿಚಾರಗಳನ್ನು ಡಾಕ್ಟರ್ ಅಶ್ರಫ್ ಅಹಮದ್ ಅವರು ತುಂಬ ಸವಿವರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರೇ, ನಿಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಎಸ್, ಈ ಒಂದು ಆರೋಗ್ಯ ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಾ ಇದ್ದೀನಿ. ಇವತ್ತು ಹೊಟ್ಟೆ ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಕ್ಕಳಲ್ಲಿ ಅದು ಯಾವ ರೀತಿಯ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ಯಾವ ರೀತಿಯ ಚಿಕಿತ್ಸೆ ಅನ್ನೋ ಬಗ್ಗೆ ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಅಶ್ರಫ್ ಅಹಮದ್ ಅವರು ನಮ್ಮ ಮಾತುಕತೆಯಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ನಮಗೆ ತುಂಬ ಒಳ್ಳೆಯ ಮಾಹಿತಿಯುಕ್ತ ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಡಾಕ್ಟರ್ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.